ಉಡುಪಿ ಶ್ರೀ ಕೃಷ್ಣಾಪುರ ಮಠದ ವಿದ್ಯಾಸಾಗರ ತೀರ್ಥ ಸ್ವಾಮೀಜಿಯವರ 4ನೇ ಪರ್ಯಾಯೋತ್ಸವದ ಸಂದರ್ಭದಲ್ಲಿ ಖ್ಯಾತ ಕಲಾವಿದ ಹರೀಶ್ ಸಾಗಮತ್ ಅವರ ಬಳಗ ವಿದ್ಯಾಸಾಗರ ತೀರ್ಥ ಸ್ವಾಮೀಜಿಯವರ ಮರಳು ಶಿಲ್ಪವನ್ನು ರಚಿಸುವ ಮೂಲಕ ಶುಭಾಶಯವನ್ನು ಕೋರಿದ್ದಾರೆ. ಉಡುಪಿ ಕ್ಷೇತ್ರದ ಬಹುದೊಡ್ಡ ಹಬ್ಬ ಪರ್ಯಾಯ ಉತ್ಸವ. ಸತತ 500 ವರ್ಷಗಳ ಐತಿಹಾಸಿಕ ಹಬ್ಬದಲ್ಲಿ ನಮ್ಮ ಪರ್ಯಾಯ ಬಹಳ ವಿಜೃಂಭಣೆಯಿಂದ ಬಹಳ ಸಡಗರದಿಂದ ಆಚರಿಸುವಂತಹ ಒಂದು ಪದ್ಧತಿ. ಅದೇ ನಮ್ಮ ಅಷ್ಟಮಠಗಳಲ್ಲಿ ಒಂದಾದಂಥ ಶ್ರೀ ಕೃಷ್ಣಾಪುರ ಮಠ ಸ್ವಾಮೀಜಿಯವರ ಪಟ್ಟಾಭಿಷೇಕ ನಡೆಯಲಿಕ್ಕಿದೆ. ಈ ಪರ್ಯಾಯದ ಉತ್ಸವದ ಅಂಗವಾಗಿ ನಾವು ಕಲಾವಿದರು, ನಾನು ಹರೀಶ್ ಸಾಗ, ಹಾಗೆ ಜೈ ನೇರಳಕಟ್ಟೆ ಮತ್ತು ಸಂತೋಷ್ ಭಟ್